ನಾಡಿನೆಲ್ಲೆಡೆ ಇಂದು ನಾಗರ ಪಂಚಮಿಯ ಸಂಭ್ರಮ. ದಕ್ಷಿಣ ಕನ್ನಡ ಮತ್ತು ಉಡುಪಿ ಜಿಲ್ಲೆಯ ಪ್ರಮುಖ ನಾಗ ಸನ್ನಿಧಿಯನ್ನ ನಾಗದೇವರಿಗೆ ತನು ಎರೆದು ಭಕ್ತರು ಪುನೀತರಾದರು. ಶ್ರೀನಾಗಮಾತಾ ಮಹಾಶೇಷರುಂಡ ಮಾಲಿನಿ ಸುವರ್ಣ ಬಾಬಾ ಪೂಜಿತೆ ತವ ಸುಪ್ರಭಾತ. ದಕ್ಷಿಣ ಕನ್ನಡ ಜಿಲ್ಲೆಯ ಇತಿಹಾಸ ಪ್ರಸಿದ್ಧ ನಾಗಕ್ಷೇತ್ರ ಕುಕ್ಕೆ ಸುಬ್ರಹ್ಮಣ್ಯ ಹಾಗೂ ಅನಂತ ಪದ್ಮನಾಭ ದೇವಸ್ಥಾನ ಕುಡುಪುವಿನಲ್ಲಿ ಬೆಳಗ್ಗಿನಿಂದಲೇ ಸಹಸ್ರಾರು ಸಂಖ್ಯೆಯಲ್ಲಿ ಭಕ್ತರು ಆಗಮಿಸಿ ದೇವರಿಗೆ ಕ್ಷೀರಾಭಿಷೇಕ, ತಂಬಿಲಾಭಿಷೇಕ, ಸಿಯಾಳಾಭಿಷೇಕವನ್ನ ವಿಶೇಷವಾಗಿ ಸಲ್ಲಿಸಿದ್ರು. ತನ್ನೆಲ್ಲ ಸಂಕಷ್ಟಗಳನ್ನು ಪರಿಹರಿಸುವಂತೆ ನಾಗದೇವರಿಗೆ ನಾಗರ ಪಂಚಮಿ ದಿನದಂದು ಬೆಳ್ಳಿಯ ಆಭರಣ ಹಾಗೂ ಹಾಲನ್ನ ಸಮರ್ಪಿಸುವುದು ಮತ್ತೊಂದು ವಿಶೇಷ. ದಿವ್ಯ ರೂಪಿ ಶಕ್ತಿ ಮೂರ್ತಿ ನಾಗಮಾತೆ, ನಾಗವೇಣಿ ಅಪ್ಪೆವಾಣಿ ಎಂಕ್ಲೆ ದೇವತೆ. ಕಲಿಕಾಲದ ಪುತ್ತೂರು ಶ್ರೀ ಮಹತೋಬಾರ ಮಹಲಿಂಗೇಶ್ವರ ದೇವಸ್ಥಾನದಲ್ಲಿ ನಾಗರ ಪಂಚಮಿಯ ಪ್ರಯುಕ್ತ ಶ್ರೀ ದೇವಳದ ಮೂಲ ನಾಗನ ಸನ್ನಿಧಿ ಹಾಗೂ ವಾಸುಕಿ ನಾಗರಾಜನ ಸನ್ನಿಧಿಯಲ್ಲಿ ಬಹಳ ವಿಜೃಂಭಣೆಯಿಂದ ನಡೆಯಿತು. ಸಾವಿರಾರು ಭಕ್ತರು ಸರತಿ ಸಾಲಿನಲ್ಲಿ ನಿಂತು ನಾಗದೇವರಿಗೆ ತನು ಅರ್ಪಿಸಿದ್ರು. ಸನ್ನಿಧಿಯಲ್ಲಿ ಹಾಲಿನ ಅಭಿಷೇಕ, ನಾಗತಂಬಿಲ, ಸಿಯಾಳಾಭಿಷೇಕ, ಆಶ್ಲೇಷ ಪೂಜೆ, ನಾಗಪೂಜೆ ನಡೆಯಿತು. ಈ ಸಂದರ್ಭ ದೇವಳದ ವ್ಯವಸ್ಥಾಪನಾ ಸಮಿತಿಯ ಅಧ್ಯಕ್ಷರಾದ ಸುಧಾಕರ್ ಶೆಟ್ಟಿ ಹಾಗೂ ಸದಸ್ಯರು ಹಾಜರಿದ್ದರು. ಒಡಿಯೂರು ಶ್ರೀ ಗುರುದೇವದತ್ತ ಸಂಸ್ಥಾನದಲ್ಲಿ ನಾಗರ ಪಂಚಮಿ ಮಹೋತ್ಸವದ ಪ್ರಯುಕ್ತ ವಿಶೇಷ ಕಾರ್ಯಕ್ರಮ ನಡೆಯಿತು. ಒಡಿಯೂರು ಶ್ರೀ ಗುರುದೇವದತ್ತ ಸಂಸ್ಥಾನದ ಶ್ರೀ ಗುರುದೇವಾನಂದ ಸ್ವಾಮೀಜಿ ಸಂದೇಶ ನೀಡಿ, ಪ್ರಕೃತಿಯನ್ನ ಮನುಷ್ಯನ ಸ್ವಾರ್ಥಕ್ಕೆ ಬಲಿ ಪಡೆದಾಗ ಪ್ರಾಕೃತಿಕ ವಿಕೋಪಗಳು ಉಂಟಾಗ್ತದೆ. ಆಧ್ಯಾತ್ಮದಿಂದ ಭಾರತ ತುಂಬಿಕೊಂಡಿದೆ. ಸರ್ವರ ಅಭ್ಯುದಯಕ್ಕೆ ಅವಕಾಶವಿರುವ ಸನಾತನ ಧರ್ಮದ ಉಳಿವಿಗೆ ನಾವು ಕಟಿಬದ್ಧರಾಗಬೇಕು ಎಂದು ಹೇಳಿದ್ರು. ಪ್ರಕೃತಿ ಉಳಿಬೇಕಾದ್ರೆ ಪ್ರಕೃತಿಯನ್ನು ಉಳಿಸುವಂತ ಪ್ರಯತ್ನ ನಮ್ಮದಾಗಬೇಕು. ಪ್ರಕೃತಿಯ ಸಂರಕ್ಷಣೆ ನಾವು ಎಷ್ಟು ಮಾಡ್ತೇವೆಯೋ ಈಗೆಲ್ಲ ಗೊಂದಲಕ್ಕೆ ಕಾರಣ ಏನು ಅಂತ ನಾವು ಒಮ್ಮೆ ನೋಡಿದರೆ ಪ್ರಕೃತಿ ವಿರೂಪ ಆಗುತ್ತಾ ಇದೆ. ಒಂದು ಭಾಗ ಇನ್ನೇನೋ ಆಗುವಂಥದ್ದು, ಅದು ಅತಿವೃಷ್ಟಿ ಅನಾವೃಷ್ಟಿ ಇದೆಲ್ಲ ಯಾಕೆ ಆಗ್ತದೆ ಅಂತ ಒಮ್ಮೆ ನೋಡಿದ್ರೆ ಇದರಲ್ಲಿ ಮನುಷ್ಯನ ಸ್ವಾರ್ಥ ಅನ್ನೋದು ಕೆಲಸ ಮಾಡ್ತದೆ. ಸ್ವಾರ್ಥದಿಂದಾಗಿ ತಾನು ಗಳಿಸಬೇಕು ಅಂತ ಹೇಳಿಕೊಂಡು ಎಲ್ಲವನ್ನ ಅಪ್ಪಿಕೊಳ್ಳುವ ಕಾರ್ಯದಲ್ಲಿ ತೊಡಗಿದಾಗ ಎಲ್ಲರಿಗೂ ನಷ್ಟ ಆರಂಭ ಆಗ್ತದೆ. ಸ್ವಾರ್ಥ ಗಳಿಸಬೇಕು ಅಂತ ನಾನೊಬ್ಬನೇ ಇದ್ರೆ ಸಾಕು, ನಾವಿರಬೇಕು ಅಂತ ನಾನೊಬ್ಬನೇ ಇರಬೇಕು, ನಾನೊಬ್ಬನೇ ಗಳಿಸಬೇಕು ಅನ್ನುವಂಥದ್ದು. ಇನ್ನು ಉಡುಪಿಯಾದ್ಯಂತ ಸಂಭ್ರಮದ ನಾಗರ ಪಂಚಮಿ ಹಬ್ಬವನ್ನ ಆಚರಿಸಲಾಯಿತು. ಕರಾವಳಿಯಲ್ಲಿ ನಾಗರ ಪಂಚಮಿ ಹಬ್ಬಕ್ಕೆ ವಿಶೇಷ ಮಹತ್ವ ಇದ್ದು ತಮ್ಮ ತಮ್ಮ ನಾಗನ ಮೂಲ ನೆಲೆಗಳಿಗೆ ತೆರಳಿ ಭಕ್ತರು ನಾಗನಿಗೆ ಹಾಲು, ತುಪ್ಪ, ಹೂವು ಸಮರ್ಪಿಸಿದ್ರು. ನಾಗನ ಕ್ಷೇತ್ರಗಳಲ್ಲಿ ನಾಗನ ಪೂಜೆ ಪುರಸ್ಕಾರ ನಡೆದಿದ್ದು ನಾಗನಿಗೆ ಹಾಲೆರೆದು ನಾಗದೇವರ ಆರಾಧನೆ ನಡೆಯಿತು. ವಿವಿಧೆಡೆ ನಾಗದರ್ಶನ, ಅನ್ನ ಸಂತರ್ಪಣೆ ಹಮ್ಮಿಕೊಳ್ಳಲಾಗಿದೆ. ಇಚ್ಚಿ ಭೇದ ಭಾವ ಇರೆಗು ಶಕ್ತಿದಾಯಿನಿ ಒಂಜಿ ಪನಿ ಭಕ್ತಿ ಸೊಗಿಪು ಗೊಲಿವರೀರಿನಿ ಇಚ್ಚಿ ಭೇದ ಭಾವ ಇರೆಗು ಶಕ್ತಿ. ಇನ್ನು ಕಾರ್ಕಳ ತಾಲೂಕಿನಲ್ಲಿ ನಾಗರ ಪಂಚಮಿ ಹಬ್ಬದ ಪ್ರಯುಕ್ತ ಎಲ್ಲ ನಾಗಬನಗಳಲ್ಲಿ ನಾಗನಿಗೆ ವಿಶೇಷವಾಗಿ ಪೂಜೆ ಮಾಡಲಾಯಿತು. ಕಾರ್ಕಳ, ಪೆರ್ವಾಜೆ, ಕಲ್ಲುಂಟೆ ಸಮೀಪದ ನಾಗಬನದಲ್ಲಿ ಸ್ಥಳೀಯರು ನಾಗನ ಕಲ್ಲಿಗೆ ಹಾಲೆರೆದು ಪುನೀತರಾದ್ರು. ಒಟ್ಟಾರೆಯಾಗಿ ತುಳುನಾಡಿನಲ್ಲಿ ನಾಗರ ಪಂಚಮಿ ಹಬ್ಬವನ್ನ ಶ್ರದ್ಧಾ ಭಕ್ತಿಯಿಂದ ಆಚರಿಸುವ ಮೂಲಕ ನಾಗದೇವರು ಎಲ್ಲಾ ಪೂಜೆಗಳಿಂದ ಸಂತುಷ್ಟನಾಗುತ್ತಾನೆ ಎನ್ನುವ ನಂಬಿಕೆ ಭಕ್ತರದ್ದು. ನ್ಯೂಸ್ ಬ್ಯೂರೋ, ವಿ4 ನ್ಯೂಸ್, ಮಂಗಳೂರು.